ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಪುತ್ತೂರಿನ ಕಬಕದಲ್ಲಿರುವಂತಹ ಶ್ರೀದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಕೊನೆಯ ದಿನ ಆಗಿರೋದ್ರಿಂದಾಗಿ ವಾಹನ ಪೂಜೆ ಹಾಗೆಯೇ ಅಕ್ಷರಾಭ್ಯಾಸ ಇವೆಲ್ಲವೂ ಕೂಡ ನಡೀತಾ ಇರುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹಲವಾರು ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಲವು ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಹಾಗೆಯೇ ಇಲ್ಲಿ ಕೂಡ ವಿಶೇಷವಾಗಿ ಅದರ ಜೊತೆಗೆ ವಿಜೃಂಭಣೆಯಿಂದ ನವರಾತ್ರಿ ಸಂಭ್ರಮ ಮೇಳೈಸ್ತಾ ಇದೆ. ದೇವಿಯ ಆಶೀರ್ವಾದ ಇದ್ರೆ ಸಕಲವೂ ಸಿದ್ಧಿಸುತ್ತೆ, ಸಮಾಜ ಸೇವೆಯನ್ನ ಮಾಡೋದಿಕ್ಕೆ ಶಕ್ತಿ ತುಂಬುತ್ತೆ. ಅದರ ಜೊತೆಗೆ ಜಾತಿ ಭೇದವನ್ನ ಮರೆತು ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಮುಂದೆ ಸಾಗೋದಿಕ್ಕೆ ಶಕ್ತಿ ಸಿಗುತ್ತೆ ಅನ್ನೋದಿಕ್ಕೆ ಕಬಕಾದ ಈ ಒಂದು ಎಲ್ಲ ಮನಸ್ಸುಗಳು ಸಾಕ್ಷಿ. ಯಾಕೆಂತ ಹೇಳಿದ್ರೆ ಇವರು ಸಮಾಜಮುಖಿ ಕಾರ್ಯದಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತದ್ದು. ಹಾಗೇನೆ ಧಾರ್ಮಿಕ ಕೆಲಸಗಳು ಅಂತ ಬಂದಾಗ ಒಂದು ಕೈ ಮುಂದೆನೆ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ, ಅಂದ್ರೆ ಶ್ರೀದೇವಿ ದೇವಿಯ ಹೆಸರಿನಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಲ್ಲಿ ನವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಕೊನೆಯ ದಿನ, ಹಾಗಾಗಿ ಇವತ್ತಿನ ಸಂಭ್ರಮ ಯಾವ ರೀತಿಯಾಗಿದೆ, ಹಾಗೇನೆ ಆಡಳಿತ ಮಂಡಳಿಯವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಶ್ರೀ ಮಹಾದೇವಿ ಧರ್ಮ ಸೇವಾ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ನಾಯ್ಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನವರಾತ್ರಿಯ ಶುಭಾಶಯಗಳು ಸರ್. ಕ್ಷೇತ್ರದಲ್ಲಿ ನಡೆಯುವಂಥ ಸಂಭ್ರಮದ ಬಗ್ಗೆ ಹೇಳೋದಾದ್ರೆ, ಕ್ಷೇತ್ರದಲ್ಲಿ ನಾವು 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ 55ನೇ ವರ್ಷದ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಕೊಂಡು ನಾವು ತಯಾರಿ ಮಾಡಿಕೊಂಡು 10 ದಿನಗಳ ಕಾಲ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ 3ನೇ ತಾರೀಕಿಂದ ಹಿಡಿದು 12ನೇ ತಾರೀಕಿನವರೆಗೆ ಆಗುವಾಗ ನಮ್ಮಲ್ಲಿ ಹೂವಿನ ಪೂಜೆ, ದುರ್ಗಾ ಪೂಜೆ, ಸರ್ವಾಲಂಕಾರ ಸೇವೆ, ಸರ್ವಮಂಗಳ ಸೇವೆ, ಭಜನಾ ಸೇವೆ ಇತ್ಯಾದಿಗಳು ಸೇವೆಗಳ ರೂಪದಲ್ಲಿ ನಡೀತವೆ. ಅದೇ ರೀತಿ 10 ದಿನಗಳು ಕೂಡ ಭಕ್ತರ ಇದರಿಂದಾಗಿ ನಮಗೆ ಅನ್ನದಾನ ಸೇವೆ ನಡೆಸ್ತೇವೆ. 9 ರಾತ್ರಿಗಳು ನಮ್ಮ ಅನ್ನ ಸೇವೆ ದಾನಿಗಳ ಮುಖಾಂತರ ನಡೀತದೆ. 10ನೇ ದಿನ ನಾವು ಬಲಿವಾಡು ಕೂಟ ಅಂತೇಳಿ ಮಾಡಿಕೊಂಡು ಈ ದಿವಸ ನಾವು ನಮ್ಮ ಸಾರ್ವಜನಿಕರ ಇದರಿಂದಾಗಿ ಎಲ್ಲರಿಗೂ ಅನ್ನದಾನ ಸೇವೆ ಬಲಿವಾಡು ಮುಖಾಂತರ ಬಲಿವಾಡು ಕೂಟ ಅಂತೇಳಿ ಮಾಡಿ ಕೊಡ್ತಾ ಇದ್ದೇವೆ. ವಾಹನ ಪೂಜೆ, ಅಕ್ಷರಾಭ್ಯಾಸ ಮತ್ತು ಅನ್ನ ಪ್ರಾಶನ ಇದು ಇಷ್ಟು ಸೇವೆಗಳು ಇವತ್ತು ನಡೀತಾ ಇದೆ. ಇವತ್ತು ಮಧ್ಯಾಹ್ನವರೆಗೆ ಮಾತ್ರ ನಮ್ಮಲ್ಲಿ ಇವತ್ತು ಉತ್ಸವ ನಡೆಯುತ್ತೆ. ಓಕೆ ಸರ್, ನೀವು ಹಿರಿಯರು ಹಾಗಾಗಿ ಹೇಳ್ತೀನಿ, 55 ವರ್ಷದ ಜರ್ನಿ ಸರ್, ತುಂಬಾನೇ ಇದಾಗಿರುತ್ತೆ. ಸ್ಟಾರ್ಟಿಂಗ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ? ನಮ್ಮದು ಸ್ಟಾರ್ಟ್ ಆದ್ದು 1969ನೇ ಇಸವಿಯಲ್ಲಿ 10/1/69 ತಾರೀಕಿಗೆ ನಮ್ಮಲ್ಲೇ ಈ ಮಹಾದೇವಿ ಭಜನಾ ಮಂದಿರ ಅಂತೇಳಿ ನಾವು ಒಂದು ರಿಜಿಸ್ಟರ್ ಬಾಡಿ ಮಾಡಿಕೊಂಡು ಸುಮಾರು 2008ನೇ ಇಸವಿವರೆಗೆ ಇದೊಂದು ಭಜನಾ ಮಂದಿರ ಅಂತೇಳಿ ನಾವು ನಡೆಸ್ತಾ ಇದ್ದೇವೆ. ಸಾರ್ವಜನಿಕರ ಅಪೇಕ್ಷೆಯ ಮೇರೆಗೆ 2008ರಲ್ಲಿ ನಾವು ಇದನ್ನು ದೇವಸ್ಥಾನ ಆಗಿ ಪರಿವರ್ತನೆ ಮಾಡಿ 2008ರಿಂದ ನಾವು 2 ಹೊತ್ತು ಪೂಜೆ ಮತ್ತು ಇತ್ಯಾದಿ ಸೇವೆಗಳನ್ನು ಇಲ್ಲಿ ನಡೆಸ್ತಾ ಬರ್ತಾ ಇದ್ದೇವೆ. ಈ ಜರ್ನಿ ನಮ್ಮದು ತುಂಬ ತ್ರಾಸ ನಡೆದದ್ದು ನಡೀತಾ ಇತ್ತು. ಈಗ ವಿಜೃಂಭಣೆಯಿಂದ ಮಾಡಿಸುವಂಥ ಒಂದು ಯೋಗ ನಮಗೆ. ಓಕೆ ಸರ್, ಮುಂದೆ ಕೂಡ ಇದು ಹೀಗೇನೆ ಕಂಟಿನ್ಯೂ ಆಗಲಿ ಅಂತ ನಾವು ಆಶಿಸ್ತೀವಿ. ಹಾಗೆಯೇ ನಿಮಗೆ ಆರೋಗ್ಯ ಭಾಗ್ಯವನ್ನ ದೇವರು ಕರುಣಿಸಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀ ಮಹಾದೇವಿ ಧರ್ಮ ಸೇವಾ ವಿಶ್ವಸ್ತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜತ್ತಪ್ಪ ಗೌಡ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಸಂಭ್ರಮದಿಂದ ನಡೀತಾ ಇರುವಂತಹ ನವರಾತ್ರಿ, ನಿಮ್ಮ ಈ ಕ್ಷೇತ್ರದ ಸಂಭ್ರಮದ ಬಗ್ಗೆ ಹೇಳಿ. ಈ ಕ್ಷೇತ್ರ ನಮ್ಮ ಮಹಾದೇವಿಯ ಒಂದು ಮಹಿಮೆ ಯಾವ ರೀತಿ ಇದೆ ಅಂದರೆ, ಇಲ್ಲಿ ನಿರಂತರ 9 ದಿನಗಳಿಂದ ಈ ಕಾರ್ಯಕ್ರಮ ಭಕ್ತರ ಸಹಕಾರದೊಂದಿಗೆ, ಹಾಗೆ ನಮ್ಮ ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳು ಅಂದರೆ ಮಹಾದೇವಿ ಯುವಕ ಮಂಡಲ ಆಗಲಿ, ಮಹಾದೇವಿ ಮಹಿಳಾ ಮಂಡಲ ಆಗಲಿ, ಅಥವಾ ಮಹಿಳಾ ಭಜನಾ ಮಂಡಳಿ ಆಗಲಿ, ಇವರೆಲ್ಲರ ಸಹಕಾರ ಹಾಗೂ ನಮ್ಮ ಇಲ್ಲಿ ಯುವಕ ಭಕ್ತಾದಿಗಳು ನಿರಂತರ 9 ದಿನ ಒಂದು ನಿಸ್ವಾರ್ಥವಾಗಿ ಆ ಸೇವೆಯ ರೂಪದಲ್ಲಿ ಇಲ್ಲಿ ಪ್ರತಿಯೊಂದು ಈ ಕೆಲಸಗಳಲ್ಲಿ ಅವರು ಭಾಗಿಯಾಗೋದನ್ನು ನೋಡುವಾಗ ನಮಗೆ ಯಾವ ಸಮಿತಿ ಇದ್ದರೂ ಅದಕ್ಕೆ ಯಾವುದೇ ರೀತಿಯ ಒಂದು
ಟೆನ್ಷನ್ ಅಂತ ಹೇಳಿದ್ರೆ ಯಾವುದು ಇಲ್ಲ. ಎಲ್ಲ ಈ ಇಲ್ಲಿಯ ಯುವಕರು ಮತ್ತು ಈ ಸಜ್ಜನ ಭಕ್ತಾದಿಗಳು ಹಾಗೂ ಮಹಿಳಾ ಮಂಡಲದವರು ಸುಧಾರಣೆ ಮಾಡ್ತಾರೆ. ನಾವು ಯಾವ ರೀತಿ ಈ ಕಾರ್ಯಕ್ರಮ ನಡೆಸ್ತೇವೆ ಅಂದರೆ, ನಾವು 9 ದಿನಕ್ಕೆ ಒಂದು ಹೊತ್ತಿಗೆ ಒಂದು ದಿನದ ಕಾರ್ಯಕ್ರಮಕ್ಕೆ ಒಂದು ಸಂಘಟನೆ, ಅಂದರೆ ನಮ್ಮಲ್ಲಿ 13 ಹೀಗೆ ಅನ್ಯ ಸಂಘಟನೆಗಳಿದ್ದಾವೆ. ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಹಾದೇವಿ ಯುವಕ ಮಂಡಲ, ಮಹಿಳಾ ಮಂಡಲ, ಸಹಾಯ ಸಂಜೀವಿನಿ, ಚಾಮುಂಡೇಶ್ವರಿ ವಿಭಾಗ, ಅಯ್ಯಪ್ಪ ಸೇವಾ ಹೀಗೆ ಒಟ್ಟು 13 ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಸಹಕಾರ ನೀಡ್ತೇವೆ. ಅವರು ಪ್ರತಿದಿನ ಒಂದು ಯುವಕ ಮಂಡಲ ಅಥವಾ ಒಂದು ಸಂಸ್ಥೆಗಳು ಒಂದು ದಿನದ ಕಾರ್ಯಕ್ರಮದ ಪೂರ್ತಿ ಜವಾಬ್ದಾರಿಯನ್ನು ತಗೊಳ್ತಾರೆ. ಹಾಗೆ ಅದರ ಉಸ್ತುವಾರಿಯನ್ನು ತಗೊಳ್ಳಿಕ್ಕೆ ನಮ್ಮ ಯುವಕ ಮಂಡಲದ ಅಥವಾ ಮಹಿಳಾ ಮಂಡಲದ 4 ಜನ ಉಸ್ತುವಾರಿಗಳಾಗಿ ನಾವು ಅವರನ್ನು ನೇಮಿಸಿಕೊಂಡಿರ್ತೇವೆ. ಅವರು ಆ ದಿನದ ಸಂಪೂರ್ಣ ಇಲ್ಲಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ, ಅಂದರೆ ವಿಜೃಂಭಣೆಯಿಂದ ಯಾವ ರೀತಿ ನಡಿಬೇಕೋ ಅದನ್ನೆಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಸುಸೂತ್ರವಾಗಿ 9 ದಿನಗಳ ಪರ್ಯಂತ ನಡೆಸಲಿಕ್ಕೆ ಅವರ ಸಹಕಾರ ತುಂಬ ಅಗತ್ಯ. ಹಾಗೆ ಇಲ್ಲಿ ಬರುವ ಭಕ್ತಾದಿಗಳು, ಹಾಗೆ ಇಲ್ಲಿ ಅನ್ನದಾನ ಇರಲಿ ಅಥವಾ ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಎಲ್ಲದರಲ್ಲಿ ಒಂದು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಂದು ಹಿಂದೂ ಸಂಸ್ಕೃತಿಯ ಒಂದು ಪುನರುಜ್ಜೀವನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಅದು ಹಿಂದೂ ಸಂಸ್ಕೃತಿ ವಿಮುಖವಾಗಿ ನಡೆಯುವುದಿಲ್ಲ. ಸನಾತನ ಸಂಸ್ಕೃತಿಯ ಉಳಿಗೆ ನಮ್ಮಿಂದ ಯಾವ ಕಾರ್ಯಗಳಾಗಬೇಕಾ ಅದೇ ರೀತಿ ಇಲ್ಲಿ ನಡೀತೆ. ಯಾವುದಂದರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಅದು ಕೂಡ ಇಲ್ಲಿ ಯಾವುದೇ ಹಿಂದೂ ಸಂಸ್ಕೃತಿ ವಿರುದ್ಧವಾದ ಡ್ಯಾನ್ಸ್ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ದೇವರಿಗೆ ಸಂಬಂಧಪಟ್ಟ ಭಕ್ತಿ ಅಥವಾ ಜಾನಪದ ಅಥವಾ ಈ ದೇಶಭಕ್ತಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾತ್ರ ನಾವು ಈ ವೇದಿಕೆಯಲ್ಲಿ ನವರಾತ್ರಿಯ ದಿವಸಗಳಲ್ಲಿ 9 ದಿನವೂ ನಾವು ಅವರಿಗೆ ಕಲಿಸಿಕೊಡ್ತೇವೆ. ಹಾಗೆ ಆ ವೇದಿಕೆ ಪಾವಿತ್ರ್ಯತೆಯನ್ನು ದೇವಸ್ಥಾನದೊಂದಿಗೆ ನಮ್ಮ ಇಲ್ಲಿಯ ಸ್ಥಳೀಯರು ಕಾಪಾಡ್ತಾರೆ. ಹಾಗೆ ಪೇಟೆ ಅಲಂಕಾರ ಇರಲಿ ಅಥವಾ ಇಲ್ಲಿಯ ಸ್ವಚ್ಛತೆ ಇರಲಿ, ಸಂಪೂರ್ಣ ಜವಾಬ್ದಾರಿ ನಮಗೆ ಮಹಾದೇವಿ ಉತ್ಸವ ಸಮಿತಿ ಅಂತ ಇದೆ. ನಮ್ಮ ಯುವಕರೆಲ್ಲ ಸೇರಿಕೊಂಡು ಅವರು ಆ ಒಂದು ಸಮಿತಿಯನ್ನು ಮಾಡಿಕೊಂಡಿದೆ. ಅವರು ನಡೆಸಿ ನಮಗೆ ಸಹಕಾರ ನೀಡ್ತಾರೆ. ಹಾಗೆ ಅನ್ನದಾನ ಇರಲಿ, 9 ದಿನ ನಿರಂತರವಾಗಿ ಅನ್ನದಾನ ನಡಿಬೇಕಿದ್ರೆ ಪ್ರತಿ ಒಂದು ದಿನಕ್ಕೆ ಒಬ್ಬರು ಸ್ಪಾನ್ಸರ್ಡ್ ಇದ್ದಾರೆ. ಪ್ರತಿದಿನ ಒಂದು ದಿನದ ಅನ್ನದಾನವನ್ನು ಒಬ್ಬೊಬ್ಬರು ವಹಿಸಿಕೊಂಡು ಅದರ ಸಂಪೂರ್ಣ ಖರ್ಚನ್ನು ಅವರು ಭರಿಸಿ ಆ ತಾಯಿಗೆ ಸೇವೆಯನ್ನು ನೀಡ್ತಿದ್ದಾರೆ. ಹಾಗೆ ನಮ್ಮ ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡ್ತಾ ಬಂದಿದೆ. ಜಯರಾಮ್ ನೆಕ್ಕರೆ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನವರಾತ್ರಿಯ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೆ ಕೂಡ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಈ ಕ್ಷೇತ್ರದ ಸಂಭ್ರಮದ ಬಗ್ಗೆ ಹೇಳೋದಾದ್ರೆ ಈ ಕ್ಷೇತ್ರದಲ್ಲಿ ಮಹಾದೇವಿಯ ಒಂದು ಕಾರಣಿಕದಲ್ಲಿ 9 ದಿವಸಗಳ ಕಾಲ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ 55 ವರ್ಷಗಳ ಕಾಲದಿಂದ ಇವತ್ತಿನವರೆಗೆ ನಡೀತಗೊಂಡು ಬರ್ತಾ ಇದೆ. ಅದೇ ರೀತಿ ಇಂದು ಕೂಡ ಇವತ್ತು ನಾವು 55ನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಪ್ರತಿನಿತ್ಯ 9 ದಿವಸಗಳ ಕಾಲ ಇಲ್ಲಿ ಸೇರಿದಂಥ ಭಕ್ತರಿಗೆ 1,500 ಜನ ಭಕ್ತಾದರಿಗೆ ಅನ್ನದಾನ ಸೇವೆ ಇಲ್ಲಿ ಪ್ರತಿನಿತ್ಯನೂ ಕೂಡ ನಡೀತಾ ಇದೆ. ಅದೇ ರೀತಿ ಊರ ಹಾಗೂ ಪರವೂರ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜನಗಳಿಗೆ ಮತ್ತು ಇಲ್ಲಿ ಏನಾದರೂ ಸಾಧನೆ ಮಾಡಿದವರಿಗೆ, ಸಾಧಕರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರನ್ನು ಕೂಡ ಗುರುತಿಸುವಂಥ ಕಾರ್ಯಕ್ರಮ ನಮ್ಮಿಂದ ಆಗ್ತಾ ಉಂಟು. ಅದೇ ರೀತಿ ಇದರ ದೇವಸ್ಥಾನದ ಅಂಗಸಂಸ್ಥೆಯಾದಂಥ ಉತ್ಸವ ಸಮಿತಿ, ಶ್ರೀ ಮಹಾದೇವಿ ಯುವಕ ಮಂಡಲ ಶ್ರೀ ಕಬಕ, ಇದೆಲ್ಲ ಆಸಕ್ತರಿಗೆ ಸಹಾಯ ಮಾಡುವಂಥದ್ದು. ಮತ್ತು ಮಹಾದೇವಿಯ ಅಂಗಸಂಸ್ಥೆಯಾಗಿರ್ತಕ್ಕಂಥ ಸಹಾಯ ಸಂಜೀವಿನಿ ಒಂದು ಸಂಸ್ಥೆ ಇದೆ. ಅದು ಬಡವರ ಕಣ್ಣೀರೊರೆಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಸಹಾಯ ಸಂಜೀವಿನಿಯಲ್ಲಿ ನಾವು ಪ್ರತಿ ತಿಂಗಳಿಗೆ ಒಬ್ಬರನ್ನು ಆಸಕ್ತರನ್ನು ಹುಡುಕಿ ಅವರಿಗೆ ಸಹಾಯಧನ ಮಾಡುವಂಥದ್ದು. ಅದು ಕೂಡ ನಮ್ಮ ದೇವಸ್ಥಾನದ ಮತ್ತು ಯುವಕರ ಒಂದು ಸಂಘಟನೆಯಿಂದ ಇವತ್ತು ತನಕ ನೆರವೇರ್ತಾ ಬಂದಿದೆ. ಇವತ್ತು ತನಕ 37 ಆಸಕ್ತರಿಗೆ ನಾವು ಸಹಾಯಧನವನ್ನು ನೀಡಿರ್ತೇವೆ. ಅದೇ ರೀತಿ ದೇವಸ್ಥಾನದ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಉತ್ಸವ ಸಮಿತಿ ಕೂಡ ಇದೆ ನಮ್ಮ ಜೊತೆ. ಅದು ಕೂಡ 110 ಜನಗಳಿಗೆ ಪ್ರತಿ ಆದಿತ್ಯವಾರದಂದು ಒಂದು ಭಜನೆ ತರಬೇತಿಯನ್ನು ನಾವು ಆರಂಭಿಸಿದ್ದೇವೆ. ಅದರಲ್ಲಿ ಕೂಡ 110 ಜನ ಪಾಲ್ಗೊಂಡು ಯಶಸ್ವಿಯಾಗಿ ಇಷ್ಟ ತನಕ ಆ ಒಂದು ಭಜನೆ ತರಗತಿ ಕೂಡ ನೆರವೇರಿಸ್ತಾ ಬಂದಿದೆ. ಅದೇ ರೀತಿ ಇವತ್ತು ಈ ವರ್ಷ ಯುವಕ ಮಂಡಲ ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ದೇವೆ. ಇದೇ ಊರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂತೇಳಿದರೆ, ಕಬಡ್ಡಿಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ರಾಷ್ಟ್ರದಲ್ಲಿ ಮಿಂಚಿದಂಥ ನಮ್ಮ ಯುವಕ ಮಂಡಲದ ಕಬಡ್ಡಿ ಆಟಗಾರರಿದ್ದಾರೆ ನಮ್ಮಲ್ಲಿ.
ಅದೇ ರೀತಿ ಇವತ್ತು ಈ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ನಾವು ಒಂದು 20 ಲಕ್ಷ ಬಜೆಟಿನ ಒಂದು ಅಂದಾಜು 20 ಲಕ್ಷ ಅಂದಾಜಿನ ಒಂದು ನೂತನವಾಗಿರ್ತಕ್ಕಂಥ ಕಟ್ಟಡ ಕೂಡ ನಾವು ಈ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದೆಲ್ಲ ಈ ದೇವಿಯ ಆಶೀರ್ವಾದದಿಂದ ನಾವು ಮಾಡಿದ್ದೇವೆ ಅಂತೇಳಿ ನಮಗೆ ಬಹಳ ಸಂತೋಷವಿದೆ. ನಾರಾಯಣಗೌಡ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ ನಾವೆಲ್ಲರೂ ಕೂಡ. ಕ್ಷೇತ್ರದ ಬಗ್ಗೆ ಹಾಗೇನೆ ನವರಾತ್ರಿಯ ಸಂಭ್ರಮದ ಬಗ್ಗೆ ಹೇಳೋದು. ಈ ಕ್ಷೇತ್ರದಲ್ಲಿ ಆದಿತ್ಯವಾರ ಇದು ಇಲ್ಲಿ ಭಜನಾ ಕಾರ್ಯಕ್ರಮ ಮಾಡ್ತಾರೆ. ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 9 ಗಂಟೆ ಭಜನಾ ಕಾರ್ಯಕ್ರಮ ಮಾಡ್ತಾರೆ. ಬಹಳ ಭಕ್ತರು ಬಂದು ಪ್ರಾರ್ಥನೆ ಮಾಡ್ತಾರೆ, ತಮ್ಮ ಇಷ್ಟವನ್ನು ನೆರವೇರಿಸಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಅವರ ಇಷ್ಟಾರ್ಥ ನೆರವೇರ್ತಾ ಉಂಟು. ಹಾಗೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ಚಂಡಿಕಾ ಯಾಗ, ಆಮೇಲೆ ವಾಹನ ಪೂಜೆಯಲ್ಲಿ ಜರುಗ್ತಾ ಇದೆ. ಸರ್ 1000 ಜನ ಬಂದು ಇಲ್ಲಿ ಬಂದು ಆಮೇಲೆ ಇದುಂಟು ಅನ್ನದಾನ ನಡೀತಾನು ಪ್ರತಿ ದಿವಸ ಕೂಡ. ಹಾಗೆ ಭಕ್ತರ ಇಷ್ಟಾರ್ಥ ನೆರವೇರಿಸಿಕೊಂಡು ಕಾರ್ಯಕ್ರಮ ನಡೆಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಕೂಡ ಇರುವಂತದ್ದು. ಹಾಗಾಗಿ ಈ ಊರಿನ ಹಲವಾರು ಭಕ್ತರು ಕ್ಷೇತ್ರದಲ್ಲಿ ದೇವಿಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಬೇಕು ಅಂತ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ. ನನ್ನ ಮಗಳಿಗೆ ಇವತ್ತು ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಇಲ್ಲಿ ಬಂದೇನೆ. ಹಾಗೆ ಇವಳಿಗೆ ಇವತ್ತು 2.5 ವರ್ಷ ಆಯ್ತು. ಇನ್ನು ಮುಂದಿನ ವರ್ಷ ಅವಳು ಅಂಗನವಾಡಿ ಹೋಗುವಾಗ ಇಲ್ಲಿಂದ ಸುಲು ಮಾಡುವ ಅಂತ. ಹಾಗೆ ದೇವರ ಸನ್ನಿಧಿಯಲ್ಲಿ ಬಂದು ನಮ್ಮ ಮನೆ ಇಲ್ಲೇ ಹತ್ತಿರ ಸ್ಥಳೀಯ ಇರಗಿರ್ಬೋದು. ಮಗುವಿನ ಹೆಸರು ಪುನರ್ವಿಕಾ. ಓಕೆ, ದೇವಿಯ ಸನ್ನಿಧಿಯಲ್ಲಿ ಅಭ್ಯಾಸ ಮಾಡುವಂತ. ಹೌದು. ಓಕೆ ಅಮ್ಮ, ಥ್ಯಾಂಕ್ ಯು. ವಂದೇ ವಿಘ್ನೇಶ್ವರಂ ದೇವಂ ಸರ್ವವಿಘ್ನಾದಿದೈವತಂ ಅಂತರಾಯನಿ ವಿರಕ್ತ್ಯರ್ಥಂ ತನ್ನಮಾಮಿ ಗಜಾನನಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಭತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯಾ ದೇವೀಂ ಸಾ ಮಾಂ ಪಾತು ಸರಸ್ವತಿ. ಮಾಂತಿರ್ಲ ಪ್ರಥಮವಾತ ಶ್ರೀ ಗುರುನಾಮ ಸ್ಮರಣೆಯಿಂದ ಮಾಡ್ತನ್ಕೋ. ಅವೇ ರೀತಿಯಾತ ವಿಘ್ನನಾಶಕ ದೇವರಾಂಚ ಶ್ರೀ ಮಹಾಗಣಪತಿ ದೇವರನ್ನ ದುಂಬುದೀತ ಶ್ರೀ ಸನ್ಮಂಗಳಕಾರಕ ದೇವರಾಂಚ ಶಾಸ್ತ್ರ ದೇವರಲ್ಲ ಅಂಚನೆ ಭೂಮಿತ ಅಧಿಪತಿ ಆಯ್ನಂಚಿನ ಬಾಲಸುಬ್ರಹ್ಮಣ್ಯ ದೇವರಲ್ಲ ಜಗಜ್ಜನ್ನಿ ಕ್ಷೇತ್ರಾಧಿಪತಿ ಜಗನ್ಮಾತೆ ಆಯ್ನಂಚಿನ ಶ್ರೀ ಮಹಾದೇವಿ ಅಪ್ಪಿನ ದಿವ್ಯ ಸನ್ನಿಧಾನಟು ವಿಜಯದಶಮಿತ ಶುಭ ದಿನ. ಈ ದಿನ ಅಕ್ಷರಾಭ್ಯಾಸ ಮಾಡ್ಯಾರೊಳ್ಳೋ ಜೋಕ್ಲೆಗೆ ವಿಶೇಷವಾದ ಆ ಸರಸ್ವತಿನ ಅನುಗ್ರಹ ಬೋಡಾತ ಆ ಸರಸ್ವತಿ ನಾಮನು ಸ್ತುತಿನಿ ಮಾಡ್ತೋ. ಅವೇ ಪ್ರಕಾರವಾದ ನಮೋ ಆ ಮಾಡ್ಪುನಂಚಿನ ಅಕ್ಷರಾಭ್ಯಾಸರು ಆ ಜೋಕ್ಳಿಗೆ ದುಂಬುದ ದಿನೊಟ್ಟು ಎಡ್ಡೆ ರೀತಿಯ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಬುದ್ಧಿಶಕ್ತಿ ಅಂಚನೆ ಅಕ್ಲ ಮಾಡ್ಪುನಂಚಿನ ವಿದ್ಯಾಭ್ಯಾಸ ಕ್ಷೇತ್ರಡು ಅತ್ಯುನ್ನತವಾದಂತಹ ಪದವಿನೂ ಹೊಂದುವಂಚಿನ ಯೋಗ ಭಾಗ್ಯನು ಆ ಅಪ್ಪೆ ಮಹಾದೇವಿ ಒದಗಿಸಾದ ಕೊರಡು ಸಕಲ ಕಾರುಟ್ಲ ಯಶಸ್ಸು ಮಾಡ್ತು ಕೊರದು ಆ ಜೋಕ್ಲ ದುಂಬದ ದಿನೊಟ್ಟು ಎಡ್ಡೆ ರೀತಿಯ ಸಮಾಜ ಸೇವೆ ಮಾಡ್ಕೊಂಡು ವರ್ಪಂಜೆ ಯೋಗ ಭಾಗ್ಯನು ಆ ಮಹಾದೇವಿ ಅಪ್ಪೆ ಒದಗಿಸಾದ ಕೊರತು ಸಕಲ ವಿಷಯಟ್ಲ ಯಶಸ್ಸು ಮಾಡ್ತು ಕೊರಡು ಒಂದು ಅಪ್ಪೆ ಮಹಾದೇವಿಟ ಪ್ರಾರ್ಥನೆ ಮಾಡ್ತೊನ್ಕೋ. ಅಕ್ಷರಾಭ್ಯಾಸಾಖ್ಯಂ ಕರ್ಮ ಕರಿಷ್ಯೆ. ಶ್ರೀದೇವಿ ದೇವಸ್ಥಾನದ ನವರಾತ್ರಿಯ ಸಂದರ್ಭದಲ್ಲಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನ ಮಾಡಿರುವಂತಹ ಅಡಿಗೆ ಭಟ್ರಿದ್ದಾರೆ, ಕೃಷ್ಣ ಭಟ್ ಅಂತ ಅವರ ಹೆಸರು. ಮಾತಾಡ್ಸೋಣ. ನಮಸ್ತೆ ಸರ್. ಇವತ್ತು ಅಡಿಗೆ ತಯಾರಿ ಹೇಗಿದೆ ಅಂತ? ಇವತ್ತಿನ ಅಡಿಗೆ ಒಳ್ಳೆ ರುಚಿಕರವಾಗಿದೆ. ಹಾಗೆ ಮಾಡಿದಂಥ ಶಾಖಪಾಕದೆಲ್ಲ ಉತ್ತಮ ರೀತಿಯಲ್ಲಿ ಈಗ 10 ದಿವಸವೂ ನಡೆಯಿತು. ಆ ಮಹಾದೇವಿಯ ಅನುಗ್ರಹ. ಕೊನೆಯ ದಿನವಾಗಿ ಅಕ್ಕಿಯದ್ದು ಪಾಯಸ, ಗಂಧಸಾಲೆ ಅಕ್ಕಿಯ ಪಾಯಸ, ಒಳ್ಳೆ ಅಕ್ಕಿಯ ಪಾಯಸ, ಆಮೇಲೆ ಮಿಕ್ಸೆಡ್ ಸಾಂಬಾರು, ಆಮೇಲೆ ಟೊಮೆಟೊದ ಸಾರು, ಆಮೇಲೆ ಅಳಸಣ್ಣೆ ಉಪ್ಪುಗರಿ ಪಲ್ಯ.
ಇಷ್ಟ ಐಟಮ್ ಇವತ್ತಿದೆ ಉಪ್ಪಿನಕಾಯಿ. 9 ದಿನಗಳ ಕಾಲ ಶುಚಿರುಚಿಯಾದ ಭೋಜನವನ್ನ ಕೊಟ್ಟಿದ್ದೀರಾ. ಎಷ್ಟು ಜನ ಬಂದಿರಬಹುದು, ಭೋಜನವನ್ನ ಸವಿದಿರಬಹುದು? ಸಾಮಾನ್ಯ ಒಂದು 5,000 ಜನ ಎಸ್ಟಿಮೇಟ್ ಆಗಿದೆ. 5 ರಿಂದ 6. ಇವತ್ತಿನ ನಿರೀಕ್ಷೆ ಎಷ್ಟು ಉಂಟು? ಇವತ್ತಿನ ನಿರೀಕ್ಷೆ ಒಂದು 500 ಜನ ನಿರೀಕ್ಷೆ ಉಂಟು. ಹೌದು. ಥ್ಯಾಂಕ್ ಯು ಸರ್. ಓಕೆ. ಮಹಾದೇವ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಮಹಾದೇವಿ ಯುವಕ ಮಂಡಲ ಅನ್ನುವಂಥದ್ದು ಸಾಮಾಜಿಕವಾಗೂ ಗುರುತಿಸಿಕೊಂಡಿರುವಂಥದ್ದು, ದೇವರ ಕಾರ್ಯದಲ್ಲೂ ಇರುವಂಥದ್ದು, ಅದರ ಜೊತೆಗೆ ಕ್ರೀಡೆಯಲ್ಲಿ ಕೂಡ ವಿಶೇಷವಾಗಿ ಗುರುತಿಸಿಕೊಂಡಿರುವಂಥದ್ದು, ಅದ್ರ ಬಗ್ಗೆ ಹೇಳಿ. ಮಹಾದೇವಿ ಯುವಕ ಮಂಡಲ ಸಾಧಾರಣ 1999 ವಿಷಯದಲ್ಲಿ ನೋಂದಣಿಗೊಂಡಿದೆ. ಆಮೇಲೆ ಕ್ರೀಡೆಯಲ್ಲಿ ಮತ್ತು ಸಾಮಾಜಿಕ ಎಲ್ಲ ಧಾರ್ಮಿಕ ಕೇಂದ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಮೊನ್ನೆ ನಮಗೆ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಿಸುವಂಥ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿದೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಮಹಾದೇವಿ ಕೊಂಡದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ನೋಡಬೇಕಾದ್ರೆ ನಮಗೆ ಅಲ್ಲಿ ಹಲವಾರು ಟ್ರೋಫಿಗಳಿದೆ, ಅದ್ರ ಬಗ್ಗೆನೂ ಹೇಳಬೇಕು ಸರ್. ಒಳ್ಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಸರುವಾಸವಾದಂಥ ತಂಡ ಮಹಾದೇವಿ ಯುವಕ ಮಂಡಲ ಅಂತ ಹೇಳಿದರೆ, ಎಲ್ಲ ಕ್ರೀಡೆಯಲ್ಲೂ ಒಳ್ಳೆ ರೀತಿಯಲ್ಲಿ ಕ್ರೀಡೆಯನ್ನು ಹೋದರೆ ಪ್ರಥಮ ಬಹುಮಾನ ಅಂತೂ ಗ್ಯಾರಂಟಿ, ಇಲ್ಲದ್ರೆ ದ್ವಿತೀಯ ಕೂಡ ಅಂತೂ ಟ್ರೋಫಿ ಇಲ್ಲದೆ ಬರೋದಿಲ್ಲ. ಸಾಧಾರಣ 2,000 ಟ್ರೋಫಿ ಆಗ್ಬೋದು. 1,500 ಟ್ರೋಫಿ ನಮ್ಮ ದೇವಸ್ಥಾನಕ್ಕೆ ಮೂರ್ತಿಗಾಗಿ ಕೊಟ್ಟಿದ್ದೇವೆ. ಉಳಿದ ಟ್ರೋಫಿ ಈಗ ಒಂದು 10 ವರ್ಷದಿಂದ ಇಲ್ಲೇ ಉಂಟು. ಅದರ ಮೊದಲಿದ್ದು ಟ್ರೋಫಿ ಎಲ್ಲ ನಾವು ಸೇಲ್ ಮಾಡಿ ಇದು ಮೂರ್ತಿಗೆ ದೇವಸ್ಥಾನಕ್ಕೆ ಕೊಟ್ಟಿದ್ದೇವೆ. ನಿಮ್ಮ ಸದಸ್ಯರಿಗೆ ಎಷ್ಟು ಜನ ಇದ್ದೀರಾ ಅಂತ? ನಾವೊಂದು 100 ಜನ ಇದ್ದೇವೆ. 100 ಜನ ಇದ್ದೇವೆ. ಓಕೆ ಸರ್, ಇನ್ನಷ್ಟು ಕಾರ್ಯ ನಿಮ್ಮಿಂದ ಆಗಲಿ, ಹಾಗೆಯೇ ಕ್ರೀಡೆಯಲ್ಲಿ ಇನ್ನಷ್ಟು ಹೆಸರನ್ನ ತರೋ ರೀತಿಯಲ್ಲಿ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಕಬಕಾದ ಶ್ರೀದೇವಿ ದೇವಸ್ಥಾನದಲ್ಲಿ 55ನೇ ವರ್ಷದ ನವರಾತ್ರಿ ಉತ್ಸವದ ಸಂಭ್ರಮವನ್ನ ನೋಡಿದ್ರಲ್ವಾ. ಕೊನೆಯ ದಿನ ಆಗಿರೋದ್ರಿಂದ ಆಯುಧ ಪೂಜೆ ಅಂದ್ರೆ ವಾಹನ ಪೂಜೆಗಳು ವಿಶೇಷವಾಗಿ ನಡೀತಾ ಇದೆ. ಅದರ ಜೊತೆಗೇನೆ ಇಲ್ಲಿರುವಂತಹ ಊರಿನ ಭಕ್ತರಿಗೆ ಹಾಗೇನೆ ಯಾರಾದ್ರೂ ಕೂಡ ಮಕ್ಕಳಿಗೆ ವಿಶೇಷವಾಗಿ ಅಕ್ಷರಾಭ್ಯಾಸವನ್ನ ಮಾಡಿಸಬೇಕು ಅಂತ ಹೇಳಿದ್ರೆ ಆ ಸೇವೆ ಕೂಡ ಇಲ್ಲಿ ನಡೆದಿರುವಂತದ್ದು ಇವತ್ತು. ಹಾಗಾಗಿ ಊರಿನ ಹಾಗೇನೆ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಮಹಾದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂತಹ ನವರಾತ್ರಿ ಸಂಭ್ರಮದ ಕಳೆಗಟ್ಟಿರುವಂಥದ್ದು. ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅನ್ನುವಂತಹ ಮಾತಿದೆ ಅಲ್ವಾ. ಇದಕ್ಕೆ ಇಲ್ಲಿನ ಸಮಸ್ತ ಬಂಧುಗಳು ಕೂಡ ಸಾಕ್ಷಿಯಾಗ್ತಾರೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರ ಸಹಕಾರ ಕೂಡ ಇರುವಂಥದ್ದು, ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲದೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಾಗಿ ಇಲ್ಲಿನ ಯುವಕರು ಆಗಿರ್ಬೋದು, ಹಾಗೆಯೇ ಸಮಸ್ತ ಭಕ್ತರು ಸೇರ್ಕೊಂಡು ಎಲ್ಲ ರೀತಿಯಾದಂಥ ಧಾರ್ಮಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲ ಕಾರ್ಯಗಳಲ್ಲಿ ಕೂಡ ಕೈ ಜೋಡಿಸ್ತಾ ಇರುವಂಥದ್ದು. ಹಾಗಾಗಿ ಈ ಬಾರಿಯ ನವರಾತ್ರಿ ಸಂಭ್ರಮ ವಿಶೇಷವಾಗಿ ಕಳೆಗಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆಯೇ ಮುಂದೆ ಕೂಡ ಶ್ರೀದೇವಿಯ ಆಶೀರ್ವಾದದಿಂದಾಗಿ ಇನ್ನಷ್ಟು ಕಾರ್ಯಗಳು ಈ ಒಂದು ಭಕ್ತರಿಂದ ನಡಿಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.